ಹರೇ ಕೃಷ್ಣ. ಎಸ್, ಇವತ್ತು ನಾವು ಸೀಮಂತ ದ್ವೀಪ್ ಬಗ್ಗೆ ತಿಳಿಯುವ. ಸೀಮಂತ ದ್ವೀಪಲ್ಲಿ ಶ್ರವಣ, ಈ ನವವಿಧ ಭಕ್ತಿಯಲ್ಲಿ ಸೀಮಂತ ದ್ವೀಪಲ್ಲಿ ಶ್ರವಣ. ಮತ್ತೆ ಎಸ್, ಶ್ರವಣಕ್ಕೆ ಪರೀಕ್ಷಿತ್ ಮಹಾರಾಜ್ ಶ್ರವಣದ ಆಚಾರ್ಯ. ಹಾಗಾಗಿ ಅವರು 7 ದಿವಸ ಭಾಗವತವನ್ನು ಕೇಳಿದ್ರು. ಹಾಗಾಗಿ ಇಲ್ಲಿ ನಾವು ಸೀಮಂತ ದ್ವೀಪ ಬಗ್ಗೆ ಸ್ವಲ್ಪ ತಿಳಿಯುವ. ಸೀಮಂತ ದ್ವೀಪ್ ಯಾಕೆ ಹೆಸರು ಬಂತು? ಆಕ್ಚುಲಿ ಹೆಸರು ಸಿಮೂಲಿಯ ಗ್ರಾಮ ಅಂತ, ಆದ್ರೆ ಸೀಮಂತ ದ್ವೀಪ್ ಯಾಕೆ ಇದು ಹೆಸರು ಬಂತು? ನಿತ್ಯಾನಂದ ಪ್ರಭು ಜೀವ ಗೋಸ್ವಾಮಿ ಪರಿಕ್ರಮ ಕೊಂಡೋಗ್ತಾರೆ. ಫಸ್ಟ್ ಪರಿಕ್ರಮ ಮಾಡಿದ್ದು ಜೀವ ಗೋಸ್ವಾಮಿ, ನಿತ್ಯಾನಂದ ಪ್ರಭು ಅವರನ್ನು ಕೊಂಡೋಗುವಂಥದ್ದು. ಹಾಗಾಗಿ ಈ ಸೀಮಂತಿನಿ ಅಂದ್ರೆ ಪಾರ್ವತಿ. ಈ ನವದ್ವೀಪ್ ಭಾವಧರ್ಮದಲ್ಲಿ ಭಕ್ತಿವಿನೋದ ಠಾಕೂರ್ ಹೇಳಿದ್ದಾರೆ. ಅಂದ್ರೆ ಈ ಸೀಮಂತ ದ್ವೀಪ್ ಬಗ್ಗೆ ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ, ಶಿವ ಟೋಟಲ್ ಎಕ್ಸ್ಟ್ರೆಸ್ ಅಲ್ಲಿ ಇರ್ತಾನೆ, ಕುಣಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಶಿವನ ನೃತ್ಯ ತಾಣವ ನೃತ್ಯ, ಅದು ಅಷ್ಟು ಅಟ್ರಾಕ್ಟಿವ್ ಅಲ್ಲ. ಆದ್ರೆ ಈ ಎಕ್ಸ್ಟ್ರೆಸ್ ಅಲ್ಲಿ ಕುಣಿತಾ ಇದ್ದಾನೆ ಶಿವ. ಅದಕ್ಕೆ ಎಂತಂದ್ರೆ ಗೌರಾಂಗ, ಗೌರ 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 ಹರಿ ಜೈ ಸಚಿನಂದನ ಗೌರ ಹರಿ, ಗೌರಾಂಗ 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 ಗೌರ, ಈ ರೀತಿ ಕರಿತಾ ಇದ್ದಾನೆ ಯಾರು? ಶಿವ. ಗೌರಾಂಗ 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 ಗೌರಾಂಗ, ಗೌರಾಂಗ ಚೈತನ್ಯ ಮಹಾಪ್ರಭು ಹೆಸರು. ಟೋಟಲ್ ಎಕ್ಸ್ಟ್ರೆಸ್ ಅಲ್ಲಿ ಇದ್ದಾರೆ. ಹಾಗಾಗಿ ಪಾರ್ವತಿ ಕೇಳ್ತಾಳೆ, ನೀನು ಯಾರ ಹೆಸರನ್ನು ಹೇಳ್ತಾ ಇದ್ದೆ, ಯಾಕೆ ಇಷ್ಟು ಎಕ್ಸ್ಟ್ರೆಸ್ ಅಲ್ಲಿ ಇದೆಯಾ, ಕುಣಿತಾ ಇದೆಯಾ ಅಂತ. ಈ ಹೆಸರು ಕೇಳಿ ನನ್ನ ಹೃದಯ ಮೆಲ್ಟ್ ಆಗ್ತಾ ಉಂಟು. ಪಾರ್ವತಿ ಹೇಳ್ತಿದ್ದಾಳೆ, ಇದು ಯಾರು ಗೌರಾಂಗ ಯಾರು? ನೀನು ಇಷ್ಟರವರೆಗೆ ನೀನು ಎಂತ ಹೇಳ್ತಿದ್ದು ಬೇರೆ ಬೇರೆ ಮಂತ್ರತಂತ್ರ ಹೇಳ್ತಿದ್ದೆ. ಯಾಕಂದ್ರೆ ಯಾವಾಗಲೂ ಶಿವ ಎಂತಂದ್ರೆ ತಮೋಗುಣದು ಇದು, ಎಂತಂದ್ರೆ ಅವ ಈ ಭೂತಾರಾಧನೆ ಮತ್ತೆ ಎಂತ ಹೇಳುದು ಸ್ಮಶಾನ, ಈ ರೀತಿದೆಲ್ಲ ಅವ ಇರುವಂತದ್ದು. ಹಾಗಾಗಿ ಯಾವಾಗಲೂ ತಂತ್ರ ಮಂತ್ರ ಹೇಳುವಂಥದ್ದು ಅವ. ಆದ್ರೆ ಈಗ ಇದನ್ನು ಹೇಳ್ತಾ ಇದ್ದಿ, ಇದರಿಂದ ನೀವು ಇಷ್ಟು ಬಾರಿ ಇದನ್ನು ಹೇಳಿದ ಅದಕ್ಕೆ ನನಗೆ ಹಾರ್ಟ್ ಮೆಲ್ಟೇ ಆಗ್ಲಿಲ್ಲ. ಆದ್ರೆ ಅದರಿಂದ ನನಗೆ ತುಂಬಾ ತೊಂದರೆ ಕೂಡ, ಅಂದ್ರೆ ಎಲ್ಲ ಕಷ್ಟದಲ್ಲಿ ಬರುವಂತದ್ದು ಎಲ್ಲ ಜೀವಿಗಳಿಗೆ. ಇದರಿಂದ ನನ್ನ ಹಾರ್ಟ್ ಮೆಲ್ಟ್ ಆಗ್ತಾ ಉಂಟು. ಹಾಗಾಗಿ ಎಂತ ಅಂತ ಕೇಳ್ತಾ ಇದ್ದಾರೆ. ಆಗ ಇದು ಗೌರಾಂಗ ಯಾರು, ನಾನು ಕೂಡ ಅವನನ್ನು ಪೂಜೆ ಮಾಡ್ತೇನೆ, ಮತ್ತೆ ನನ್ನ ಜೀವನ ಸಾರ್ಥಕವಾಗಲಿ ಅಂತ ಅವಳು ಕೇಳ್ತಾಳೆ. ಆಗ ಶಿವ ಹೇಳುವಂಥದ್ದು, ಗೌರಾಂಗ ಅಂದ್ರೆ ರಾಧಾರಾಣಿ ಕೃಷ್ಣನ ಕಲಿಯುಗದಲ್ಲಿ ರಾಧಾರಾಣಿಯ ಮೂಡಲ್ಲಿ ಬರುವುದಂತ ಹೇಳ್ತಾನೆ. ಮತ್ತೆ ರಾಧಾರಾಣಿ ಅಲ್ಲಾದಿನ ಶಕ್ತಿ, ನೀನು ಹೇಗೆಂದ್ರೆ ಪ್ಲೀನರಿ ಪೋರ್ಷನ್, ಯಾರು ಪಾರ್ವತಿ, ರಾಧಾರಾಣಿ ಇದೆ ಇದು ಎಂತ ಹೇಳುದು ಎಕ್ಸ್ಪಾನ್ಷನ್, ಆದ್ರೆ ಎಕ್ಸ್ಪಾನ್ಷನ್. ಹಾಗಾಗಿ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಆ ರಾಧಾರಾಣಿಯ ಮೂಡಲ್ಲಿ ಬರುವಂಥದ್ದು. ಮತ್ತು ಅವರ ಹೆಸರು ಗೌರಾಂಗ, ಗೋಲ್ಡನ್ ಫಾರ್ಮ್ ಅಲ್ಲಿ ಇರ್ತಾರೆ, ಮತ್ತೆ ಮಾಯಾಪುರಲ್ಲಿ ಹುಡ್ತಾರೆ, ಸಚಿದೇವಿಯ ಮಗನಾಗಿ ಹುಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಚೈತನ್ಯ ಮಹಾಪ್ರಭು ಕಲಿಯುಗದಲ್ಲಿ ಆ ಹರಿನಾಮ ನಾಮ ಸಂಕೀರ್ತನ ಅದರಲ್ಲಿ ಅವರು ಟೋಟಲ್ ಹುಚ್ಚರಾಗಿರ್ತಾರೆ ಅಂತ ಹೇಳ್ತಾನೆ ಮಹಾದೇವ ಹೇಳ್ತಾನೆ ಶಿವ. ಮತ್ತೆ ಚೈತನ್ಯ ಮಹಾಪ್ರಭು ಕೃಷ್ಣ ಪ್ರೇಮವನ್ನು ಎಲ್ಲರಿಗೂ ಕೊಡ್ತಾರೆ ಅಂತ ಹೇಳ್ತಾನೆ. ಮತ್ತೆ ಶಿವ ಹೇಳುದು, ಈ ಕಲಿಯುಗದಲ್ಲಿ ಯಾರು ಈ ಹರಿನಾಮ ಸಂಕೀರ್ತನ ತಗೊಳ್ಳುದಿಲ್ಲ ಅವರು ತುಂಬಾ ದುರದೃಷ್ಟರು, ಶಿವ ಹೇಳ್ತಾನೆ. ಈ ರೀತಿ ಹೇಳುವಾಗ ಆ ಪಾರ್ವತಿಗೆ ಇದನ್ನು ಕೇಳಿ ಎಂತಂದ್ರೆ ಇಮಿಡಿಯೇಟ್ ಅವಳು ಆ ಸೀಮಂತ ದ್ವೀಪ್, ಇದಕ್ಕೆ ಆಕ್ಚುಲಿ ಸಿಮುಲಿಯ ಗ್ರಾಮ, ಆಕ್ಚುಲಿ ಸೀಮಂತ ದ್ವೀಪ್, ಆ ಸೀಮಂತ ದ್ವೀಪಿಗೆ ಬರ್ತಾಳೆ. ಬಂದು ಅವಳು ಕೂಡ
ಗೌರ 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 ಹೀಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೀಗೆ ಮಾಡುವಾಗ ಚೈತನ್ಯ ಮಹಾಪ್ರಭು ಅವಳ ಎದುರು ಕೂಡ ಬರ್ತಾರೆ. ಬಂದು ಖಾಲಿ ಬರುವುದಲ್ಲ, ಅವರ ಸಂಗಡಿಗರು ಅಸೋಸಿಯೇಟ್ಸ್ ಅಂದ್ರೆ ಅದ್ವೈತಾಚಾರ್ಯ ಮತ್ತೆ ನಿತ್ಯಾನಂದ ಪ್ರಭು ಮತ್ತೆ ಗದಾಧರ ಪಂಡಿತ್, ಶ್ರೀವಾಸಾದಿ ಪ್ರಭು ಮತ್ತೆಲ್ಲ ಅಸೋಸಿಯೇಟ್ ಒಟ್ಟಿಗೆ ಬರ್ತಾರೆ. ಮತ್ತೆ ಅವರದ ದೇಹ ತುಂಬಾ ಟಾಲ್ ಇರ್ತದಂತೆ, ತುಂಬಾ ಉದ್ದ ಇರ್ತದೆ, ಮತ್ತೆ ಆ ಗೋಲ್ಡನ್ ಕಲರ್, ಮತ್ತೆ ಅವರ ತುಂಬಾ ಆ ಕೂದಲು ತುಂಬಾ ಚಂದ, ಮತ್ತೆ ಕೈ ಎಲ್ಲ ಒಟ್ಟ ಅಂದ್ರೆ ಟೋಟಲ್ ಒಂದು ಅಟ್ರಾಕ್ಟಿವ್ ತರ ಇರ್ತದಂತೆ. ಮತ್ತೆ ಒಂದು ಈ ಫವರ್ ಎಂತ ಹೇಳುದು ಹೂ, ಇದು ಗಾರ್ಲ್ಯಾಂಡ್ ಕೂಡ ಇರ್ತದೆ ಇದರಲ್ಲಿ ಕುತ್ತಿಗೆಯಲ್ಲಿ. ಆಗ ಚೈತನ್ಯ ಮಹಾಪ್ರಭು ಎಕ್ಸ್ಟಸಿಯಲ್ಲಿ ಚೋಕ್ಡ್ ವಾಯ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಪಾರ್ವತಿ ನಿನಗೆ ಏನು ಬೇಕು? ಆಗ ಪಾರ್ವತಿ ಇಮಿಡಿಯೇಟ್ ಸಿಕ್ಕಿದ ಚಾನ್ಸ್ ಅಂತ ಅಡ್ಡ ಬೀಳ್ತಾಳೆ, ಚೈತನ್ಯ ಮಹಾಪ್ರಭು ಪಾದಕ್ಕೆ ಅಡ್ಡ ಬೀಳ್ತಾಳೆ. ಆಗ ಹೇಳೋದು, ನೀನು ತುಂಬಾ ಮಹಾವದನಾಯ ಅಂದ್ರೆ ಕೃಪಾ ಮೂರ್ತಿ. ಚೈತನ್ಯ ಮಹಾಪ್ರಭು ತುಂಬಾ ಮರ್ಸಿಫುಲ್, ದೋಯ ಜೀವೇರೆ ದೋಯ. ಹಾಗಾಗಿ ಅವಳು ಹೇಳುವಂತದ್ದು, ನೀನ್ ನನಗೆ ತುಂಬಾ ಕಠಿಣವಾದ ಕೆಲಸ ಕೊಟ್ಟಿದ್ಯಾ. ಎಂತ ಕೆಲಸ? ಎಂತ ಅಂದ್ರೆ ಎಲ್ಲಾ ಜೀವಿಗಳು ನಿನ್ನಿಂದ ದೂರ ಮಾಡುವ ಕೆಲಸ ಕೊಟ್ಟಿದ್ಯಾ. ಥ್ಯಾಂಕ್ಲೆಸ್ ಜಾಬ್ ನನಗೆ ಕೊಟ್ಟಿದ್ಯಾ, ಈ ಸೇವೆ ನನಗೆ ಕೊಟ್ಟಿದ್ಯಾ. ಯಾಕಂದ್ರೆ ಪಾರ್ವತಿ ಬೇರೆ ಅಲ್ಲ, ದೇವಿ ಬೇರೆ ಅಲ್ಲ. ದೇವಿ ಅಂದ್ರೆ ಮಾಯೆ, ಅಂದ್ರೆ ಮಾಯೆಗೆ ಅಂತ ಅಂದ್ರೆ ನಮ್ಮನ್ನು ಕೃಷ್ಣನಿಂದ ದೂರ ಮಾಡುವಂತ ಕೆಲಸ. ಯಾಕಂದ್ರೆ ಭೌತಿಕ ಅವಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ನೀನೇ ಹೇಳಿದ್ಯಾ ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಮಾಯೆ ಇಲ್ಲ ಅಂತ. ಹಾಗಾಗಿ ನನ್ನನ್ನು ನನಗೆ ತುಂಬಾ ಒಂದು ಎಂತ ಹೇಳುದು, ನಿನ್ನ ಇದರಲ್ಲಿ ತುಂಬಾ ನನಗೆ ಚಾನ್ಸ್ ಇಲ್ಲ ನನ್ನ ಭಕ್ತಿಯಲ್ಲಿ. ಅಷ್ಟು ನನಗೆ ಆ ಒಂದು ಇದನ್ನು ಕೆಲಸ ಕೊಟ್ಟಿದ್ಯಾ, ತುಂಬಾ ದೂರ ಇಟ್ಟಿದ್ದೆ ನನ್ನನ್ನು. ನಾನು ಹೇಗೆ ನಿನ್ನ ಎಲ್ಲ ಲೀಲೆಗಳನ್ನು ಅರ್ಥ ಮಾಡುವಂಥದ್ದು, ನನಗೆ ದಾರಿ ತೋರಿಸು ಅಂತ ಹೇಳ್ತಾಳೆ. ಹಾಗೆ ಹೇಳಿ ಇಮಿಡಿಯೇಟ್ ಚೈತನ್ಯ ಮಹಾಪ್ರಭುವ ಪಾದದಿಂದ ಆ ಧೂಳನ್ನು ಈ ಸೀಮಂತ ಅಂದ್ರೆ ಹೆಂಗಸರು ಇಲ್ಲಿ ಇದಾಗ್ತಾರಲ್ಲ, ನಮ್ಮ ಕುಂಕುಮ ಎರಡು ಇದರದ ಕೂದಲಿನ ಮಧ್ಯದಲ್ಲಿ, ಅದಕ್ಕೆ ಸೀಮಂತ, ಅಲ್ಲಿ ಅವಳು ಹಾಕ್ತಾಳೆ. ಹಾಗಾಗಿ ಆ ಸೀಮಂತಿನಿ, ಹಾಗೆ ಸೀಮಂತಕ್ಕೆ ಅವಳು ಹಾಕಿದ, ಹಾಗಾಗಿ ಸೀಮಂತ ದ್ವೀಪ ಅಂತ ಬಂತು. ಆದ ಕಾರಣ ಇದಕ್ಕೆ ಸೀಮಂತ ದ್ವೀಪ ಅಂತ ಬಂತು. ಆಗ ಚೈತನ್ಯ ಹೇಳುವಂಥದ್ದು, ನೀನು ರಾಧಾರಾಣಿಯ ಅಂದ್ರೆ ಪ್ಲೀನರಿ ಪೋರ್ಷನ್, ನೀನು ಎಂತಂದ್ರೆ ರಾಧಾರಾಣಿಯ ಎಕ್ಸ್ಪಾನ್ಷನ್. ಹಾಗಾಗಿ ನೀನು ಈ ಬಹಿರಂಗ ಶಕ್ತಿಯಲ್ಲಿ ನೀನು ಕೆಲಸ ಮಾಡ್ತಾ ಇದೀಯಾ, ಆದ್ರೆ ರಾಧಾರಾಣಿ ಅಂತರಂಗ ಶಕ್ತಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಹಾಗಾಗಿ ನೀನಿಲ್ಲದೆ ನನ್ನ ಲೀಲೆಗಳು ಅಪರಿಪೂರ್ಣ, ಯಾಕಂದ್ರೆ ನಿನ್ಗೆ ನಾನು ಜವಾಬ್ದಾರಿ ಕೊಟ್ಟಿದ್ದೇನೆ ಈ ಭೌತಿಕದ್ದು. ಹಾಗಾಗಿ ವ್ರಜಧಾಮದಲ್ಲಿ ನೀನು ರಾಧಾರಾಣಿ ಯೋಗಮಯ, ದೇವಿ ಅಂದ್ರೆ ಪಾರ್ವತಿ ಮಹಾಮಾಯ. ವ್ರಜಧಾಮದಲ್ಲಿ ನೀನು ಪೌರ್ಣಮಾಸಿ ಆಗಿದ್ದೀಯಾ, ನವದೀಪದಲ್ಲಿ ನೀನು ಪ್ರೌಢಮಾಯ ಹಾಗೆ ನೀನು ಕ್ಷೇತ್ರಪಾಲಕ ಮಹಾದೇವ ಶಿವನೊಟ್ಟಿಗೆ ನೀನು ಇರ್ತೀಯಾ ಅಂತ ಹೇಳ್ತಾರೆ. ಮತ್ತೆ ಹಾಗೆ ಹೇಳಿ ಚೈತನ್ಯ ಮಹಾಪ್ರಭು ಅಲ್ಲಿಂದ ಡಿಸ್ಪೇರ್ ಆಗ್ತಾರೆ. ಆಗ ಈ ಪಾರ್ವತಿ ಆ ಒಂದು ಪ್ರೇಮ, ಕೃಷ್ಣ ಪ್ರೇಮದಲ್ಲಿ ಟೋಟಲ್ ಆಗಿ ನೋಡಿ, ಕೃಷ್ಣ ಪ್ರೇಮ ಹೇಳಿದಾಗೆ ಮಾತಾಜಿಗೆ ಒಂದು ನಿಮಿಷ ನಿಮಗೆ ಎಷ್ಟೋ ಯುಗ ಇದ್ದಾಗೆ ಆಗ್ತದೆ. ಹಾಗಾಗಿ ಅವಳು ಟೋಟಲ್ ಟ್ರಾನ್ಸಿಗೆ ಹೋದ್ಲಂತೆ, ಎಕ್ಸ್ಟ್ಯಾಟಿಕ್ ಲವ್. ಮತ್ತೆ ಸೀಮಂತ ದ್ವೀಪದಲ್ಲಿ ಅವಳು ಇರ್ತಾಳೆ.
Yes. Yes, next ಹೋಗುವ. Yes. सीमंतदीपम आषाढ़्य त्वं ही देवी सनातनी ददृष्ट सुंदरम रूपम गौरांगस्य महात्मना. ओ देवी योर दर्शन. ओके, ಈ ರೀತಿ ಸೀಮಂತ ದೀಪ ಆಯಿತು. ನೆಕ್ಸ್ಟ್ ಕೃಷ್ಣ ಚೈತನ್ಯ ನೋಡಿ, ಇದು ಚೈತನ್ಯ ಮಹಾಪ್ರಭು ಅವಳಿಗೆ ದರ್ಶನ ಕೊಡುವಂಥದ್ದು. ನೆಕ್ಸ್ಟ್ ನಾವು ಬರುವಂಥದ್ದು ಚಾಂದ್ಗಾಜಿ ಸಮಾಧಿ. ಎಸ್, ಈಗ ಚಾಂದ್ಗಾಜಿ ಸಮಾಧಿಗೆ ಬರುವ. ಚಾಂದ್ಗಾಜಿ ಬೇರೆ ಯಾರು ಅಲ್ಲ, ಚಾಂದ್ಗಾಜಿ ಅಂದ್ರೆ ಕಂಸ ನೆನ್ಕ ಅಂದ್ರೆ ಚಾಂದ್ಗಾಜಿ. ಚಾಂದ್ಗಾಜಿ ಎಂತ ಮಾಡ್ತಾನೆ, ಈ ನವದ್ವೀಪದಲ್ಲಿ ಎಲ್ಲರೂ ಅಂದ್ರೆ ಸೋಕಾಲ್ಡ್ ಬ್ರಾಹ್ಮಣಸ್ ಅವರೆಲ್ಲರೂ ಚೈತನ್ಯ ಮಹಾಪ್ರಭುಗೆ ಅಂದ್ರೆ ಅವರು ಸಂಕೀರ್ತನ ಮಾಡುವಾಗ ಅವರಿಗೆಲ್ಲ ಹೊಟ್ಟೆ ಕಿಚ್ಚಾಯಿತು. ಬ್ರಾಹ್ಮಣರು ಈ ಪೂಜೆ ಎಲ್ಲ ಮಾಡಬೇಕು, ಈ ಸಂಕೀರ್ತನ ಅಲ್ಲ. ನೋಡಿ, ಅವರು ಕೂಡ ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು ಚೈತನ್ಯ ಮಹಾಪ್ರಭು. ಅದು ಕೂಡ ಹಾಗೆ ಮಾಡಿದ್ರು. ಒಂದು ವೇಳೆ ಹುಟ್ಟದಿದ್ರೆ ಎಂತ ಮಾಡ್ತಿದ್ರು, ಆಕ್ಚುಲಿ ಅವ್ರು ಕೃಷ್ಣನೇ. ಅದಕ್ಕೆ ಚೈತನ್ಯ ಗೊತ್ತಿಟ್ಟು, ಯಾಕೆಂದ್ರೆ ನಾನು ಬೇರೆ ಇದರಲ್ಲಿ ಹುಟ್ಟಿದ್ರೆ ಅವರು ನನ್ನ ಇದು ಮಾಡ್ತಾರೆ, ಅದಕ್ಕೋಸ್ಕರ ಅವ್ರು ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿದ್ರು. ಆದ್ರೆ ಅವರು ಸಂಕೀರ್ತನ ಸ್ಟಾರ್ಟ್ ಮಾಡಿದ್ರು. ಸಂಕೀರ್ತನ ಸ್ಟಾರ್ಟ್ ಮಾಡುವಾಗ ಎಲ್ಲ ಆ ನವದ್ವೀಪದಲ್ಲಿ ಎಲ್ಲ ಈ ಸೋಕಾಲ್ಡ್ ಬ್ರಾಹ್ಮಿನ್ಸ್ ಅವರೆಲ್ಲ ಚಾಂದ್ಗಾಜಿ ಕಂಪ್ಲೇಂಟ್ ಮಾಡಿದ್ರು. ಎಂತ ಕಂಪ್ಲೇಂಟ್ ಮಾಡಿದ್ರು ಎಂತ ಅಂದ್ರೆ, ಅವರು ಹರಿನಾಮ ಸಂಕೀರ್ತನ ಮಾಡ್ತಿದ್ದಾರೆ, ಇದು ಶಾಸ್ತ್ರದಲ್ಲಿ ಇಲ್ಲ, ಹಾಗೆ ಹೀಗೆ ಹೀಗೆ ಎಲ್ಲ ಹೇಳಿದ್ರು. ಮತ್ತೆ ಕಡೆಗೆ ಇದು ನಮ್ಗೆ ತುಂಬಾ ಉಪದ್ರ ಆಗ್ತದೆ. ಹಾಗೆ ಚಾಂದ್ಗಾಜಿ ಹೋಗಿ ಆ ಮೃದಂಗವನ್ನು ಕಟ್ ಮಾಡಿದ. ಆ ದಿವಸ ರಾತ್ರಿ ಚಾಂದ್ಗಾಜಿಯ ಕನಸಲ್ಲಿ ನರಸಿಂಹದೇವರು ಬರ್ತಾರೆ, ಬಂದು ಕುತ್ತಿಗೆ ಹಿಡಿತಾರೆ. ನೀನು ಮೃದಂಗವನ್ನು ಚೂರು ಮಾಡಿದ್ಯಾ, ನಿನ್ನನ್ನು ನಾನು ಬಿಡುವುದಿಲ್ಲ, ನಾನು ಕೊಲ್ತೇನೆ. ಆದ್ರೆ ಈ ಎಂದಲ್ಲಿ ಈ ಯುಗದಲ್ಲಿ ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಯಾರನ್ನು ಕೊಲ್ಲಿಕ್ಕಿಲ್ಲ. ಯಾಕೆ ಕೊಲ್ಲಿಕ್ಕಿಲ್ಲ? ಯಾಕೆಂದ್ರೆ ಎಲ್ಲರೂ ಸತ್ತಿದ್ದಾರೆ. ಕಲಿಯುಗ ಅಂದ್ರೆ ಯಾರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ ಅವರೆಲ್ಲ ಸತ್ತದೇ ಆದಾಗೆ. ಹಾಗಾಗಿ ಅವ್ರು ಕೊಲ್ಲಿಲ್ಲ. ಆದ್ರೆ ರಿಫಾರ್ಮೇಶನ್ ಆಗುವಂಥದ್ದು ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಅಂತ ಅಂದ್ರೆ ಯಾರನ್ನು ಕೊಲ್ಲಿಕ್ಕಿಲ್ಲ, ಅವರನ್ನು ಮತ್ತೆ ಭಕ್ತರು ಮಾಡುವಂಥದ್ದು. ಇದು ಲೀಲೆ ಚೈತನ್ಯ ಮಹಾಪ್ರಭು. ಹಾಗಾಗಿ ಚೈತನ್ಯ ಮಹಾಪ್ರಭು ಎಂತ ಮಾಡ್ತಾರೆ, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಅಂದ್ರೆ ಸಾವಿರಗಳ ಜನರು ಅವ್ರ ಹಿಂದೆ ಹೋಗ್ತಾರೆ. ಅಲ್ಲಿ ಹೋಗಿ ಲಾಸ್ಟಿಗೆ ಅವ ಅಂದ್ರೆ ಅವನ ಜನ ನೋಡಿ ಅವನ ಲಾಸ್ಟಿಗೆ ಕೈ ಮುಗಿತಾನೆ. ಇನ್ನು ಯಾರು ಈ ಸಂಕೀರ್ತನ ನಿಲ್ಲಿಸುವಾಗ ಇಲ್ಲ. ಆಗ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಮಾಮ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಕೃಷ್ಣ ಲೀಲೆಯಲ್ಲಿ ಅದು ಸೇಮ್ ಚಾಂದ್ಗಾಜಿ ಕಂಸ, ಆಗ ಮಾವ ಆಗಿದ್ದ, ಹಾಗೆ ಮಾವ ಹೇಳ್ತಾರೆ. ಮತ್ತೆ ಆ ರಿಲೇಟ್ ಮಾಡಿ ಮತ್ತೆ ಅವರು ಅಲ್ಲಿಗೆ ಇದು ಮಾಡ್ತಾರೆ. ಮತ್ತೆ ಆ ಚಾಂದ್ಗಾಜಿ ಸಮಾಧಿ ಹತ್ರ ಹೇಗಂದ್ರೆ 2 ಮರ ಉಂಟು. ಒಂದು ಮರ ನೀಮ್ ಅಂದ್ರೆ ನಿಮಾಯ್, ಚೈತನ್ಯ ಮಹಾಪ್ರಭು ಇನ್ನೊಂದು ಹೆಸರು ನಿಮಾಯ್. ಅವರು ನಿಮಾಯ್ ನೀಮ್ ಟ್ರೀ ಅಲ್ಲಿ ಹುಟ್ಟಿದ್ದು, ಅದರ ನೀಮ್ ಟ್ರೀ ಕೆಳಗೆ ಹುಟ್ಟಿದ್ದು. ಮತ್ತೆ ಅಲ್ಲಿ ಇನ್ನೊಂದು ಮರ ಉಂಟು, ಅದು ಚಂಪಾ ಅಂತ, ಅದು ಚಾಂದ್ಗಾಜಿಯನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಹಾಗಾಗಿ ಚಾಂದ್ಗಾಜಿಯನ್ನು ಕೂಡ ಚೈತನ್ಯ ಮಹಾಪ್ರಭು ಭಕ್ತರು ಮಾಡಿದ್ದಾರೆ. ನೋಡಿ, ಇದೆ ಮರ, ಒಂದು ನೀಮ್ ಮತ್ತೊಂದು ಚಂಪಕ. ಆ ಚಂಪಕ ಮರ ಚಾಂದ್ಗಾಜಿ ರೆಪ್ರೆಸೆಂಟ್ ಮಾಡೋದು. ನೀಮ್ ಇದು
ಚೈತನ್ಯ ಮಹಾಪ್ರಭುವನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಎಸ್, ಈಗ ನಾವು ಜಗನ್ನಾಥ ಇದಕ್ಕೆ ಬರುವ. ಎಸ್, ಅಲ್ಲಿ ಜಗನ್ನಾಥ್ ಟೆಂಪಲ್ ಉಂಟು. ಈ ಚಾಂದ್ಗಾಜಿ ಇಂತ ಬರುವಾಗ ನಮಗೆ ಜಗನ್ನಾಥ್ ಟೆಂಪಲ್ ಅಂತ ಸಿಗ್ತದೆ. ಇದು ತುಂಬಾ ಲೀಲೆ, ತುಂಬಾ ಬ್ಯೂಟಿಫುಲ್ ಲೀಲೆ. ಅಲ್ಲಿ ಒಬ್ಬ ಈ ಜಗನ್ನಾಥ ಟೆಂಪಲ್ ಅಲ್ಲಿ ಅಂದ್ರೆ ಜಗದೀಶ್ ಗಂಗೂಲಿ ಅಂತ ಇದ್ದೊಬ್ಬ. ಅವ ಎಂತ ಮಾಡ್ತಿದ್ದ ಅಂದ್ರೆ ನೋಡಿ, ಈ ಬೆಂಗಾಲದಲ್ಲಿ ಹೆಚ್ಚಿನವರು ಅಂದ್ರೆ 90% ಜನರು ಈ ರಥಯಾತ್ರೆಗೆ ಹೋಗ್ತಾರೆ. ಎಲ್ಲಿ ಜಗನ್ನಾಥಪುರದಲ್ಲಿ ರಥಯಾತ್ರೆ ಆಗ್ತದೆ ಅಲ್ಲಿ ಹೋಗ್ತಾರೆ. ಅಂದ್ರೆ ಅದು ಮುಂಚೆಯಿಂದ ಟ್ರೆಡಿಷನ್ ಬಂದಿದೆ. ಜಗನ್ನಾಥ್ ಬೇರೆ ಯಾರಲ್ಲ, ಜಗನ್ನಾಥ ಅಂದ್ರೆ ಕೃಷ್ಣನೇ. ಹಾಗಾಗಿ ಅಲ್ಲಿ ಹೋಗುವ ಒಂದು ಪದ್ಧತಿ ಉಂಟು. ಅದೇ ರೀತಿ ಜಗದೀಶ್ ಗಂಗೂಲಿ ಅಂತ ಅವ 900 ಕಿಲೋಮೀಟರ್ ಆಗ್ತದೆ ಅಲ್ಲಿಂದ, ಎಲ್ಲಿಂದ ಮಾಯಾಪುರದಿಂದ ಅಲ್ಲಿಗೆ ಹೋಗ್ಲಿಕ್ಕೆ ನಡ್ಕೊಂಡು ಹೋಗುವಂಥದ್ದು. ಈ ರೀತಿ ಹೋಗ್ತಾ ಇದ್ದಾವ. ಆದ್ರೆ ಒಂದು ಸಲ ಎಂತಾಯ್ತಂದ್ರೆ ಅವನಿಗೆ ತುಂಬಾ ಪ್ರಾಯ ಆಗಿತ್ತು. ಮತ್ತೆ ಪ್ರಾಯ ಕೂಡ ಆಗಿತ್ತು. ಮತ್ತೆ ಅವನಿಗೆ ಒಂದು ರೋಗ ಕೂಡ ಇತ್ತು. ಮತ್ತೆ ಅವ ತುಂಬಾ ಅವನಿಗೆ ಕಣ್ಣು ಕಾಣದಿರುವ ಸ್ಥಿತಿ ಬಂದಿತ್ತು. ಆಗ ಅವ ಎಂತ ಮಾಡ್ತಾನೆ ಅಂದ್ರೆ, ನನ್ಗೆ ಈ ರಥಯಾತ್ರೆ ನೋಡುವ ಭಾಗ್ಯ ಇಲ್ಲ ಅಂತ ಅವನಿಗೆ ಬೇಜಾರಾಗ್ತದೆ. ಬೇಜಾರಾಗುವಾಗ ಅವನ ಗೆಳೆಯರು ಕೂಡ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಪ್ಪುದಿಲ್ಲ. ಯಾಕೆಂದ್ರೆ ಅವರಿಗೆ ಕಣ್ಣು ಕೂಡ ಕಾಣುವುದಿಲ್ಲ. ಯಾಕಂದ್ರೆ ನಡೆದುಕೊಂಡು ಹೋಗುವಾಗ ಇದು ತುಂಬಾ ಅಂದ್ರೆ ಹೇಳುದು ತುಂಬಾ ಟೈಮ್ ಹಿಡಿತದೆ. 900 ಕಿಲೋಮೀಟರ್ ಆದ್ರೆ ನನ್ನ ಲೆಕ್ಕದಲ್ಲಿ ಒಂದು 15 ದಿವಸ. ಈ 600 ಕಿಲೋಮೀಟರ್ಗೆ ನನ್ನ ಲೆಕ್ಕದಲ್ಲಿ ಒಂದು 22-23 ದಿವಸ ಹಿಡಿತದೆ ಹೋಗ್ಲಿಕ್ಕೆ. 20-25 ದಿವಸ ಹಿಡಿಬಹುದು. ಹಾಗಾಗಿ ಡೈಲಿ ಅಂದ್ರೆ 50 ಕಿಲೋಮೀಟರ್ ತರ ಹೋಗುವಂಥದ್ದು. 50 ಕೂಡ ಇಲ್ಲ, 40 ಕಿಲೋಮೀಟರ್. 40 ಕಿಲೋಮೀಟರ್ಗಾಗಿ ನಿಮ್ಗೆ ಒಂದು 25 ದಿವಸ ಬೇಕು, 25 ದಿವಸ ಬೇಕು. ಈ ರೀತಿ ಹೋಗ್ತಾ ಇದ್ರು. ಹಾಗಾಗಿ ಅವರೆಲ್ಲ ಅವನನ್ನು ಕೊಂಡೋಗ್ಲಿಕ್ಕೆ ತಿರಸ್ಕರಿಸಿದರು. ಆಗ ಅವ ಎಂತಂದ್ರೆ ಬೇಜಾರಲ್ಲಿ, ಅಂದ್ರೆ ಒಂದು ಬೇಜಾರ ಸ್ಥಿತಿಯಲ್ಲಿ ಇದ್ದ. ಬೇಜಾರ ಸ್ಥಿತಿಯಲ್ಲಿ ಕಾನ್ಸ್ಟೆಂಟ್ ಆಗಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಮತ್ತೆ ಲಾಸ್ಟ್ಗೆ ಎಂತಂದ್ರೆ ಸುಸೈಡ್ ಮಾಡುವ ಇದಕ್ಕೆ ಕೂಡ ಹೋದಂತ, ಅಷ್ಟು ಇದಕ್ಕೆ. ಆಗ ಎಂತಾಗ್ತದೆ, ರಾತ್ರಿ ಜಗನ್ನಾಥ ಅವನ ಕನಸಿನಲ್ಲಿ ಬರ್ತಾರೆ. ಬಂದು ಹೇಳ್ತಾರೆ, ನೀನು ನೆಕ್ಸ್ಟ್ ದಿವಸ ಬೆಳಿಗ್ಗೆ ನೀನು ಗಂಗಾ ಪಕ್ಕದಲ್ಲಿ ಹೋಗು. ಗಂಗಾ ಪಕ್ಕದಲ್ಲಿ ಹೋಗಿ ಅಲ್ಲಿ ನಿನಗೆ ಒಂದು ಮರ ಸಿಗ್ತದೆ. ಆ ಮರವನ್ನು ತಂದು ಈ ಕಾರ್ಪೆಂಟರ್ ಅಂದ್ರೆ ಮರದ ಕೆಲಸ ಮಾಡುವವನಿಗೆ ತಂದು ಕೊಂಡೋಗಿ ಕೊಡು. ಅದು ಕೂಡ ಹೇಳ್ತಾನೆ ಎಂತ ಅಂದ್ರೆ, ಒಬ್ಬ ಕಾರ್ಪೆಂಟರ್ ಅವ ಹೇಳ್ತಾನೆ ಈ ಕೆಲಸವನ್ನು ಮಾಡುವುದಿಲ್ಲ ಅಂತ ಹೇಳ್ತಾನೆ. ಆದ್ರೂ ಕೂಡ ಅವನಂತ ಮಾಡಿಸು. ಮತ್ತೆ ಅವ ಲೆಪ್ರರ್ ಅಂದ್ರೆ ಕುಷ್ಠರೋಗ ಅವನಿಗೆ ಇರ್ತದೆ. ಅವ ಮಾಡುದಿಲ್ಲ ಅಂತ ಹೇಳ್ತಾನೆ. ಆದ್ರೂ ಕೂಡ ಅವನಂತ ಮಾಡಿಸು ಅಂತ ಹೇಳ್ತಾನೆ. ಮತ್ತೆ ನೀನು ಅವನಿಗೆ ಹೇಳು, ಈ ಕನಸಲ್ಲಿ ಬರುದು ಜಗನ್ನಾಥ ಅವ ಫುಲ್ ಕೆಲಸ ಮುಗಿಸಿದ ಕೂಡಲೇ ಅವನ ಕುಷ್ಠರೋಗ ಹೋಗ್ತದೆ. ಈ ರೀತಿ ಹೇಳ್ತಾರೆ. ಮತ್ತೆ ಆ ಕನಸಿನ ಎದ್ದು ಮತ್ತೆ ಇಮಿಡಿಯೇಟ್ ಗಂಗಾ ಹತ್ರ ಹೋಗ್ತಾರೆ. ಮತ್ತೆ ಅಲ್ಲಿ ಆ ಮರದ ಇದು ಇವನ ತಲೆಗೆ ಟಚ್ ಆಗ್ತದೆ. ಮತ್ತೆ ಆ ಟಚ್ ಆಗುವಾಗ ಆ ಜಗನ್ನಾಥ್ ಹೇಳ್ತಿದ್ದಾರೆ, ನಿನ್ಗೆ ಈಗ ಕಣ್ಣು ಕಾಣುದಿಲ್ಲಲ್ಲ, ಆದ್ರೆ ಆ ಮರ ನಿನ್ಗೆ ಟಚ್ ಆಗುವಾಗ ವಾಪಸ್ ಈ ವಿಷನ್ ಬರ್ತದೆ, ನಿನ್ಗೆ ಕಣ್ಣು ಕಾಣ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಕೊಂಡೋಗಿ ಆ ಒಂದು ಕುಷ್ಠರೋಗ ಕಾರ್ಪೆಂಟರ್ ಅವನ ಬಳಿಗೆ ಕೊಂಡೋಗಿ ಕೊಡ್ತಾನೆ. ಕೊಡುವಾಗ ಅವ ಮಾಡುದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಕೂಡ ಅವನಿಗೆ ಫೋರ್ಸ್ ಮಾಡಿಸ್ತಾನೆ. ಮಾಡಿಸುವಾಗ ಅವನ ಈ ಯಾರು ಕುಷ್ಠರೋಗದವನ ಈ ಬೆರಳು ಎಲ್ಲ ಟೋಟಲ್ ಅಂದ್ರೆ ಎಂತ ಆಗ್ತದೆ ಅಂದ್ರೆ ಕಷ್ಟ ಆಗ್ತಾ ಉಂಟು ಅವನಿಗೆ. ಟೋಟಲ್ ಅವ ಈ ನೆತ್ತರೆಲ್ಲ ಬರ್ತಾ ಉಂಟು, ಪಸ್ಸೆಲ್ಲ ಆಗ್ತಾ ಉಂಟು, ಟೋಟಲ್ ಇದಾಗ್ತಾ ಉಂಟು. ಆದ್ರೂ ಕೂಡ ಅವನು ನಿಲ್ಲಿಸಿಲ್ಲ. ಲಾಸ್ಟ್ಗೆ ಮಾಡ್ತಾನೆ,
ಅವ ಮುಗಿದ ಕೂಡಲೇ ಅವನ ಕುಷ್ಠರೋಗ ಎಲ್ಲ ಹೋಗ್ತದೆ, ಕೆಲಸ ಮುಗಿದ ಕೂಡಲೇ. ಮತ್ತೆ ಜಗನ್ನಾಥ ಇದಾಗ್ತದೆ, ಮತ್ತೆ ಆ ಜಗನ್ನಾಥನನ್ನು ಇನ್ಸ್ಟಾಲ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಆ ಜಗದೀಶ್ ಎಂತ ಮಾಡ್ತಾನೆ, ಸುಭದ್ರ ಮತ್ತೆ ಬಲರಾಮದು ಕೂಡ ಇದು ಮಾಡಿಸ್ತಾನೆ ಅವನ ಹತ್ರ, ಕಾರ್ಪೆಂಟರ್ ಹತ್ರ. ಹಾಗಾಗಿ ಈ ರೀತಿ ಆಗುವಂಥದ್ದು. ಮತ್ತೆ ಎಂತ ಆಗ್ತದೆ ಅಂದ್ರೆ ಕಾಲಕ್ರಮೇಣ ಅಲ್ಲಿರುವ ವಾಸಿಗಳು, ಈ ಜಗನ್ನಾಥ ಟೆಂಪಲ್ಗೆ ಹತ್ತಿರ ಇರುವ ವಾಸಿಗಳು ಎಂತ ಮಾಡ್ತಾರೆ ಅಂದ್ರೆ, ಅವರು ಸ್ವಲ್ಪ ಈ ಗಂಗೂಲಿ ಅವನ ಫ್ಯಾಮಿಲಿದು ಎಂತಾಗ್ತದೆ ಅಂದ್ರೆ, ಅವರೆಲ್ಲ ಕ್ಯಾರೆಕ್ಟರ್ಲೆಸ್ ಇರ್ತಾರೆ. ಈ ಜಗದೀಶ್ ಗಂಗೂಲಿ, ಎಸ್ ಅವನ ಹೆಸರು ಜಗದೀಶ್ ಗಂಗೂಲಿ. ಅವ ಹೋದ ಮೇಲೆ ಅವರ ಫ್ಯಾಮಿಲಿ ಎಲ್ಲ ಕ್ಯಾರೆಕ್ಟರ್ಲೆಸ್ ಇರ್ತಾರೆ. ಹಾಗಾಗಿ ಎಂತ ಮಾಡ್ತಾನೆ, ಜಗನ್ನಾಥ ಅವರಿಗೆಲ್ಲ ಎಂತ ಅವರ ಒಂದು ಅಪರಾಧದಿಂದ ಎಲ್ಲರೂ ಸಾಯುವಾಗೆ ಮಾಡ್ತಾರೆ. ಈ ರೀತಿ ಎಂತ ಆಗ್ತದೆ ಅಂದ್ರೆ, ಅದರ ನಂತರ ಅದನ್ನು ಪೂಜೆ ಮಾಡೋರು ಯಾರು ಇರುವುದಿಲ್ಲ. ಮತ್ತೆ ಎಂತ ಆಗ್ತದೆ ಅಂದ್ರೆ, ಒಂದ್ ದಿವಸ ಜೈಮಿನಿ ಘೋಷ ಅಂತ, ಅದು ತುಂಬಾ ಸಮಯದ ನಂತರ ಅವಳು ಹೋಗುವಾಗ ಅಲ್ಲಿ ಮರ ಒಂದು ಬೀಳ್ತದೆ. ಅಂದ್ರೆ ಮತ್ತೆ ಅದು ಕಾಡು ತರ ಆಗ್ತದೆ ಟೋಟಲ್ ಪ್ಲೇಸ್. ಅದು ಬೀಳುವಾಗ ಅಲ್ಲಿ ಯಾರೋ ಮಾತಾಡಿದಾಗ ಆಗ್ತದೆ. ಮತ್ತೆ ಮಾತಾಡುವಾಗ ಈ ಜೈಮಿನಿ ಘೋಷನ್ನು ಆ ನವದ್ವೀಪದಿಂದ ಕ್ರಾಸ್ ಮಾಡಿಸ್ತಾನೆ ಯಾರು, ಜಗನ್ನಾಥ ಬರ್ತಾರೆ. ಜಗನ್ನಾಥ ನೋಡಿ ದೇವರು ಬರ್ತಾರೆ, ಆದ್ರೆ ನಮ್ಗೆ ಆ ಒಂದು ಮೂಡಿಲ್ಲ. ಆದ್ರೆ ದೇವರು, ನಾವು ಭಕ್ತಿಯಲ್ಲಿ ಉನ್ನತ ಮಟ್ಟದಾಗ ದೇವ್ರು ನಮ್ಮೊಟ್ಟಿಗೆ ನಡ್ಕೊಂಡು ಕೂಡ ಬರ್ತಾರೆ. ಈಗ ಹೇಳು ದೇವ್ರು ನಡೆಯುವುದಿಲ್ಲ, ಇಲ್ಲ, ಎಲ್ಲ ದೇವರು ಆಗ್ತದೆ. ಆ ರೀತಿ ಬಂದು ಅವಳನ್ನು ಬಿಡ್ತಾರೆ. ಬಿಟ್ಟ ಮೇಲೆ ಮತ್ತೆ ಆ ಜೈಮಿನಿ ಎಂತ ಮಾಡ್ತಾಳೆ ಅಂದ್ರೆ, ಅದನ್ನು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್, ಈ ರೀತಿ ವಿಷಯ. ಎಸ್, ಮತ್ತೆ ಇದರ ಇನ್ನೊಂದು ವಿಷಯ ಉಂಟು, ಈ ಜಗನ್ನಾಥದ್ದು ಇನ್ನೊಂದು ಲೀಲೆ ಎಂತಂದ್ರೆ ಸಾಬರ ಡಂಗ. ಅಂದ್ರೆ ಆ ಒಂದು ಪ್ಲೇಸ್ ಹೆಸರು ಸಾಬರ ಡಂಗ ಅಂತ. ಇಲ್ಲಿ ಎಂತ ಆಗ್ತದೆ ಅಂದ್ರೆ, ಜಗನ್ನಾಥದ ಒಂದು ಲೀಲೆ ಉಂಟು. ಈ ಜಗನ್ನಾಥ ಎಂತ ಮಾಡುದಂದ್ರೆ, ಒಮ್ಮೆ ಒಂದು ರಾಜ ಇರ್ತಾನೆ ಜಗನ್ನಾಥಪುರಿಯಲ್ಲಿ. ಆ ರಾಜ ರಕ್ತಬಾಹು ಅಂತ. ಅವ ಎಂತ ಮಾಡ್ತಾನೆ, ಎಲ್ಲ ಈ ದೇವಸ್ಥಾನ ರಿಲೇಟೆಡ್ ಎಲ್ಲವನ್ನು ಧ್ವಂಸ ಮಾಡ್ತಾ ಬರ್ತಾನೆ. ತುಂಬಾ ಒಂದು ಎಂತ ಹೇಳುದು, ಸ್ವಲ್ಪ ಕೂಡ ದೇವರ ಮೇಲೆ ನಂಬಿಕೆ ಇಲ್ಲದ ರಾಜ. ಆಗ ಲಾಸ್ಟಿಗೆ ಎಂತ ಆಗ್ತದೆ ಅಂದ್ರೆ, ಎಲ್ಲ ಈ ಪೂಜೆ ಮಾಡುವವರು ಎಲ್ಲರೂ ಅವ್ರೆಂತ ಹೇಳ್ತಾರೆ, ಜಗನ್ನಾಥಿಗೆ ಹೋಗಿ ಅಂದ್ರೆ ದೇವರ ಹತ್ರ ಮಾತಾಡ್ತಿದ್ರು, ಅಷ್ಟು ನೋಡಿ, ಅಷ್ಟು ಅವರ ಹತ್ರ ಇತ್ತು. ಅವ್ರು ಹೇಳ್ತಾರೆ, ಹೀಗೆ ಬಂದಿದ್ದಾನೆ, ಹಾಗಾಗಿ ನೀನು ಕೂಡ ಇಲ್ಲಿರೋದು ಒಳ್ಳೇದಲ್ಲ ಅಂತ. ಹಾಗಾಗಿ ಜಗನ್ನಾಥ ಅಂತ ಹೇಳ್ತಾನೆ, ಜಗನ್ನಾಥ ಅವ್ರದ್ದು ಮಾತಾಡ್ತಾನೆ, ನನಗೆ ಅವನನ್ನು ಒಂದೇ ಇದರಲ್ಲಿ ಫಿನಿಶ್ ಮಾಡ್ಬೋದು, ಯಾರು ರಕ್ತ ಬಾಹುವನ್ನು. ಆದ್ರೆ ಜಗನ್ನಾಥ ಹೇಳ್ತಾನೆ, ನಾನು ಭಕ್ತ ವಾತ್ಸಲ್ಯ, ನೀವು ಹೇಳ್ತಾ ಇದ್ದೀರಿ, ಅದಕ್ಕೆ ನಾನು ಇಲ್ಲಿಂದ ಹೊರಡಿ ಹೋಗ್ತಾ ಇದ್ದೇನೆ. ಹಾಗೆ ಈ ಜಗನ್ನಾಥಪುರಿ ಜಗನ್ನಾಥ ಅಲ್ಲಿಂದ ಬರುವಂತದ್ದು. ಮತ್ತೆ ಬಂದು ಅಂದ್ರೆ ಡಿವೋಟಿಗೋಸ್ಕರ ಈ ರೀತಿ ಆಗುವಂಥದ್ದು. ಸೀದಾ ಬಂದು ಸೀಮಂತ ದ್ವೀಪಿಗೆ ಬರುವಂಥದ್ದು. ಮತ್ತೆ ಸೀಮಂತ ದ್ವೀಪ ಬಂದ ಮೇಲೆ ಅವರು ಈ ಸೇಮ್ ಇದಕ್ಕೆ ಅಲ್ಲಿ ಹೋಗ್ತಾರೆ. ಅದಕ್ಕೆ ಈ ಕೆಲಸ ಮಾಡುವಂಥದ್ದು ಹೇಗೆ ನೋಡಿ, ದೇವಸ್ಥಾನದ ಒಳಗೆ ಬ್ರಾಹ್ಮಣರು ಕೆಲಸ ಮಾಡೋದು ಜಗನ್ನಾಥಪುರಿಯಲ್ಲಿ, ಹೊರಗಿನವರಿಗೆ ಸಾಬಾರ ಅಂತ ಹೆಸರು. ಸಾಬಾರ ಅಂತ ಅವರು ಬೇರೆ ಕಲ್ಟ್ನವರು, ಅಂದ್ರೆ ಕೀಳು ಜನ್ಮ, ಅದು ಕೂಡ ಕೀಳು ಜನ್ಮದವರೇ ಜಗನ್ನಾಥ ಸೇವೆ. ಹಾಗಾಗಿ ಸಾಬಾರನವರು ಎಂತ ಮಾಡುದು ಅಂದ್ರೆ, ಅವರಿಗೆ ಹೋಗ್ಲಿಕ್ಕೆ ಅಲ್ಲಿನ ಜಗನ್ನಾಥಪುರಿಯಿಂದ ಇಲ್ಲಿಗೆ ನಮ್ಮ ಸೀಮಂತ ದ್ವೀಪ ಅಂದ್ರೆ ನವದ್ವೀಪಕ್ಕೆ ಬರ್ಲಿಕ್ಕೆ ಅವರು ವ್ಯವಸ್ಥೆ
ಮಾಡಿಕೊಡುವಂತದ್ದು. ಹಾಗಾಗಿ ಇದು ಕೂಡ ಅಲ್ಲಿದು ವಿಷಯ. ಎಸ್, ಈಗ ನೆಕ್ಸ್ಟ್ ಕೃಷ್ಣ ಚೈತನ್ಯ ಜಗನ್ನಾಥ್ ಟೆಂಪಲ್ ನೋಡಿ ಇದೆ. ಜಗನ್ನಾಥ್ ಬಲದೇವ್ ಸುಭದ್ರ ಎಲ್ಲ ನೋಡ್ಬೋದು. ಬೇಲ್ಪುಕೂರ್ ಎಸ್. ಈಗ ನಾವು ಈ 4 ಕುಮಾರರು ಇದ್ದ ಜಾಗ, ಇದಕ್ಕೆ ನಿಂಬಾರ್ಕ ಅಂದ್ರೆ ಈ 4 ನಾನು ಆಲ್ರೆಡಿ ಸಂಪ್ರದಾಯ ಬಗ್ಗೆ ಹೇಳಿದ್ದೇನೆ. ಫಸ್ಟ್ ಇದು ಬ್ರಹ್ಮಮಧ್ವ ಸಂಪ್ರದಾಯ, ಅದರ ಆಚಾರ್ಯರು ಮಧ್ವಾಚಾರ್ಯ, ಮತ್ತೆ ಶ್ರೀ ಸಂಪ್ರದಾಯ ರಾಮಾನುಜಾಚಾರ್ಯ, ಮತ್ತೆ ರುದ್ರ ಸಂಪ್ರದಾಯದು ವಿಷ್ಣು ಸ್ವಾಮಿ, ಮತ್ತೆ ನೆಕ್ಸ್ಟ್ ಬರುವಂತದ್ದು ಕುಮಾರ ಸಂಪ್ರದಾಯ 4 ಕುಮಾರ, ಸನಕ ಸನಾತನ ಸನಂದನ ಸನತ್ ಕುಮಾರ. ಇದ್ರದ್ದು ಆಚಾರ್ಯರು ನಿಂಬಾರ್ಕ ಆಚಾರ್ಯ. ಹಾಗಾಗಿ ನಿಂಬಾರ್ಕ ಆಚಾರ್ಯರು ಇಲ್ಲಿ ಬರ್ತಾರೆ. ನಿಂಬಾರ್ಕ ಆಚಾರ್ಯರು ಇಲ್ಲಿ ಬಂದು ಆಗ ಅಲ್ಲಿ 4 ಕುಮಾರರು ಕೂಡ ಅವರಿಗೆ ದರ್ಶನ ಕೊಡ್ತಾರೆ. 4 ಕುಮಾರ ದರ್ಶನ ಕೊಟ್ಟು ಹೇಳ್ತಾರೆ, ಅಂದ್ರೆ ಅವ್ರು ಬಂದದ್ದು ಇಲ್ಲಿ ಅಲ್ಲಿ ಮತ್ತೆ ಅವರಿಗೆ ಈ ಎಂತ ಹೇಳುದು ಚೈತನ್ಯ ಮಹಾಪ್ರಭು ದರ್ಶನ ಆಗ್ತಾರೆ. 4 ಕುಮಾರರು ಹೇಳ್ತಾರೆ ಇದು ಮಹಾಪ್ರಭು ಇದು ಬರ್ತ್ ಪ್ಲೇಸ್, ಹಾಗಾಗಿ ನೀನು ತಪಸ್ಸು ಮಾಡುವಂತ. ಮತ್ತೆ ನಿಂಬಾರ್ಕ ಆಚಾರ್ಯರು ಮಾಡುವಂತದ್ದು ಮತ್ತೆ ಅವರಿಗೆ ಗೌರಾಂಗಂದು ದರ್ಶನ ಆಗ್ತದೆ ಚೈತನ್ಯ ಮಹಾಪ್ರಭು. ಆಗ ಅವರು ತುಂಬಾ ಖುಷಿ ಆಗ್ತಾರೆ, ತುಂಬಾ ಖುಷಿಯಾಗಿ ಹೇಳ್ತಾರೆ ಅವರು. ಆಗ ಕಲಿಯುಗದಲ್ಲಿ ನಿಂಬಾರ್ಕ ಆಚಾರ್ಯರಿಗೆ ಹೇಳ್ತಾರೆ, ಕಲಿಯುಗದಲ್ಲಿ ನೀನು ಈ 4 ಕುಮಾರರ ಆಚಾರ್ಯಾಗಿ ನೀನು ಬರ್ತೀಯಾ, ಮತ್ತೆ ನೀನು ಬಂದು ಈ ಭಕ್ತಿ ಯೋಗದ ನೀನು ಈ ಕುಮಾರ ಸಂಪ್ರದಾಯದಲ್ಲಿ ನೀನು ಭಕ್ತಿ ಯೋಗದ ಕಲ್ಟನ್ನು ತರ್ತೀಯ ಅಂತ ಗೌರವ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಮತ್ತೆ ಹೇಳಿ ಇನ್ನೂ 3 ಆಚಾರ್ಯರಿದ್ದಾರೆ. ಒಂದು ಶ್ರೀ ಸಂಪ್ರದಾಯ ರಾಮಾನುಜಾಚಾರ್ಯ, ಮತ್ತೆ ಈ ಬ್ರಹ್ಮ ಸಂಪ್ರದಾಯದಲ್ಲಿ ಮಧ್ವಾಚಾರ್ಯ, ಮತ್ತೆ ರುದ್ರ ಸಂಪ್ರದಾಯದಲ್ಲಿ ವಿಷ್ಣು ಸ್ವಾಮಿ ಅಂತ ಹೇಳ್ತಾರೆ. ಮತ್ತೆ ಲಾಸ್ಟ್ಗೆ ಚೈತನ್ಯ ಮಹಾಪ್ರಭು ಹೇಳುವಂತದ್ದು, ನಾನು ಎಲ್ಲ ಸಂಪ್ರದಾಯದ 2 ವಿಷಯವನ್ನು ನಾನು ತಗೊಳ್ತೇನೆ ಅಂತ ಹೇಳ್ತಾರೆ. ಎಸ್, 2 ವಿಷಯವನ್ನು ನಾನು ತಗೊಳ್ತೇನೆ. ಹಾಗಾಗಿ ಈ ಮಧ್ವ ಸಂಪ್ರದಾಯದ ಅಂತಂದ್ರೆ ಅದ್ವೈತವಾದ ಮತ್ತೆ ಕೃಷ್ಣನನ್ನು ಪೂಜೆ ಮಾಡುವ ಇದನ್ನು ತಗೊಳ್ತೇನೆ. ಮತ್ತೆ ಈ ರಾಮಾನುಜ ಸಂಪ್ರದಾಯದಿಂದ ಅನನ್ಯ ಭಕ್ತಿ ಮತ್ತೆ ಈ ವೈಷ್ಣವರ ಸೇವೆ ಅದನ್ನು ತಗೊಳ್ತೇನೆ. ಮತ್ತೆ ವಿಷ್ಣು ಸ್ವಾಮಿಯಿಂದ ಎಂತಂದ್ರೆ ತದೀಯ ಸರ್ವಶ ಭಾಷ ಅಂದ್ರೆ ಈ ದೇವರು ಎಲ್ಲವೂ ದೇವರೇ ಅಂತ, ಕೃಷ್ಣನೇ ಅಂತ ಆ ಇದನ್ನು. ಮತ್ತೆ ರಾಗಮಾರ್ಗ ಅಂದ್ರೆ ಈ ಎಂತ ಹೇಳುದು ರಾಗಮಾರ್ಗ ಭಕ್ತಿ ಅಂದ್ರೆ ಈ ಉದ್ಧವ ಇವರೆಲ್ಲ ಸ್ಪಾಂಟೇನಿಯಸ್ 24 ಗಂಟೆ ಬಿಟ್ಟು ಅದನ್ನು ನಾನು ಈ ರುದ್ರ ಸಂಪ್ರದಾಯ ತೆಗಿತೇನೆ. ಮತ್ತೆ ನಿನ್ನ ಸಂಪ್ರದಾಯದಿಂದ ಕುಮಾರ ಸಂಪ್ರದಾಯದಿಂದ 2 ವಿಷಯವನ್ನು ತೆಗಿತೇನೆ. ಒಂದೆಂತಂದ್ರೆ ಆ ಶ್ರೀಮತಿ ರಾಜರಾಣಿಯನ್ನು ಪೂಜೆ ಮಾಡುದು ನಿನ್ನ ಸಂಪ್ರದಾಯದಲ್ಲಿ ಬರ್ತದೆ. ಮತ್ತೆ ಗೋಪಿ ಭಾವ ಕಾನ್ಸೆಪ್ಟ್ ಆಫ್ ಗೋಪಿ ಭಾವ, ಗೋಪಿಕೆಯರ ಭಾವ ಅದು ತುಂಬಾ ಹೈಯೆಸ್ಟ್, ಅದನ್ನು ನಿನ್ನ ಸಂಪ್ರದಾಯ ತೆಗಿತೆ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಎಸ್, ಇದು ನೋಡಿ ಈ 4 ಕುಮಾರರು ಮತ್ತೆ ನಿಂಬಾರ್ಕ ಆಚಾರ್ಯ. ಓಕೆ, ಯಾವ್ದಾದ್ರು ಪ್ರಶ್ನೆ ಇದ್ದಲ್ಲಿ ಕೇಳ್ಬಹುದು. ಹರೇ ಕೃಷ್ಣ. 1 ನಿಮಿಷ.